ಬಂಟರ ಸಂಘ ಮುಂಬೈ ಇದರ ಮೀರಾ ಭಯಂದರ್ ಪ್ರಾದೇಶಿಕ ಸಮಿತಿಯ ವತಿಯಿಂದ ಸಮಾಜ ಬಾಂಧವರಿಗೆ ಉಚಿತ ಕೋವಿಡ್ ಲಸಿಕೆ ನೀಡುವ ಶಿಬಿರವು ಮೀರಾ ರೋಡ್ ತುಂಗಾ ಆಸ್ಪತ್ರೆಯಲ್ಲಿ ನಡೆಯಿತು. ಕೋವಿಡ್ ಮಹಾಮಾರಿಯ ರೋಗದ ಬಗ್ಗೆ ತುಂಗಾ ಹಾಸ್ಪಿಟಲ್ನ ಆಡಳಿತ ನಿರ್ದೇಶಕ ಡಾ ಸತೀಶ್ ಶೆಟ್ಟಿಯವರು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾ, ನಾವು ಆರೋಗ್ಯವಂತರಾಗಿರಲು ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಬೇಕಾಗಿದೆ. ಮನೆಯಲ್ಲಿ ಹಾಗೂ ಪರಿಸರದಲ್ಲಿ ಶುಚಿತ್ವವನ್ನು ಕಾಪಾಡಬೇಕು. ಆಗ ಮಾತ್ರ ಭೀಕರ ಕಾಯಿಲೆಯಿಂದ ದೂರವಿರಲು ಸಾಧ್ಯ. ಯಾವುದೇ ಸಂದರ್ಭದಲ್ಲೂ ಕೂಡ ನಮ್ಮನ್ನು ಕೋವಿಡ್ ಆವರಿಸಿಕೊಳ್ಳಬಹುದು. ಒಮ್ಮೆ ಬಂದ ರೋಗ ಮತ್ತೆ ಬರುವುದಿಲ್ಲ ಎನ್ನುವುದು ಅಸಾಧ್ಯ. ಈ ಭಯಾನಕ ರೋಗ ಸುಮಾರು 4 ವರ್ಷಗಳ ಕಾಲ ಇರಬಹುದು ಎಂದು ನನ್ನ ಅಭಿಪ್ರಾಯ. ಶರೀರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಹುಟ್ಟಿಕೊಂಡ್ರೆ ಅದಕ್ಕೆ ತಕ್ಷಣವೇ ವೈದ್ಯರನ್ನ ಸಂಪರ್ಕಿಸಿ ಔಷಧಿಯನ್ನ ಪಡೆಯಬೇಕು. ಹೀಗೆ ಕೊರೋನಾ ರೋಗದ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಕೋವಿಡ್ ವ್ಯಾಕ್ಸಿನೇಷನ್ ಮಾರ್ಚ್ ಲಾಸ್ಟ್ ಬರ್ತದೆ. 1 ವರ್ಷ ಆದ ಮಸ್ತ್ ಜನಗಳಿಗೆ ಕಷ್ಟ ಆದ ಜನಗಳ ಆರ್ಥಿಕ ಪರಿಸ್ಥಿತಿ ಎಸ್ಪೆಷಲಿ ಅದು ನಮ್ಮ ಹೋಟೆಲ್ ಇಂಡಸ್ಟ್ರಿ ಕೂಡ ಒಂದು ಸಫರ್ ಆಂಡಲ ಈ ಕರ್ಮಭೂಮಿಗೆ ಬರ್ತದೆ ನಮ್ಮ ಕಷ್ಟ ಪಡೋದಿಲ್ಲ ಅಂಚನೆ ಹೇಗೆ ಮುಖ್ಯ ಕಾರಣವಾದ ನನಗೆ ಒಟ್ಟಿಗೆ ಉಳ್ಳ ನಮ್ಮ ಅಸೋಸಿಯೇಷನ್ ಉಳ್ಳ ಸಂಘ ಒಂದು ಸಂಸ್ಥೆ ಉಂಟು ನಮ್ಮ ಒಟ್ಟಿಗೆ ಕೋವಿಡ್ ಟೈಮ್ ಏತಂತ ಪಂಡ್ರೆ ಆಕ್ಚುಲಿ ತೇರಬಂದ ನಾನು ಹೋದ ವರ್ಷ ಒಂದು ನ್ಯೂಸ್ ಓದಿದ್ದೇನೆ. ಅಪ್ಪಗನೆ ಬಂದಿದ್ದನ್ನು 4 ವರ್ಷ ಒಪ್ಪುದು ಮುಂಚ ಬರ್ಪುಡು ಹೋಗುದು ಕಂಪ್ಲೀಟ್ ಪೋಯರಾಗಿ ಅಟ್ಲೀಸ್ಟ್ ನಮಗೆ 4 ವರ್ಷ ಜೋಡು ಐಕೆ ಆಯ್ನಾತ್ ಬೇಗ ನಮ್ಮ ವ್ಯಾಕ್ಸಿನೇಷನ್ ಮಾಡ್ಬೋದು. ವ್ಯಾಕ್ಸಿನೇಷನ್ ಮಾಡ್ತಿ ಪಟ್ನಲ್ಲ ಅವು ಹೆಂಗೆ ಬರ್ಪಿನ ಗ್ಯಾರಂಟಿ ಹೆಂಗೆ ಬರ್ಪಿನ ಇದ್ದಿದ್ದು ಅವು ಹೆಂಗನ ತಪ್ಪ 16,000 ಒಂದು ಜನಕ್ಕೂ ಕೂಡ ಬರ್ಬರ ಚಾನ್ಸ್ ಉಂಟು. ಆಲ್ ಡಿಪೆಂಡ್ಸ್ ಆನ್ ಇಮ್ಯುನಿಟಿ. ಸೊ ಅದಕ್ಕೋಸ್ಕರ ಯಾನ್ ಓದಿನ ಪ್ರಕಾರ ಈ ಅಥ್ಲೀಟ್ ಇದ್ದಾರ ಯೋಗ ಮಾಡ್ತಾರ ವಾಕಿಂಗ್ ಹೋಗ್ತಾರ ಜಿಮ್ ಅಂತ. ಜಿಮ್ ಈಸ್ ನಾಟ್ ಅ ಇಮ್ಯೂನ್ ಬಿಲ್ಡರ್, ಇಟ್ ಇಸ್ ಜಸ್ಟ್ ಅ ಮಸಲ್ ಬಿಲ್ಡರ್. ಮಸಲ್ ಬಿಲ್ಡರ್ ಅಂತ ಕೊಡ್ಸಿ ನಮಗೆ ಇಮ್ಯೂನ್ ಬಿಲ್ಡರ್ ಬೋದು ಅಂತೆಯೇ ಕೆಲವು ಇಲ್ಲದ ಇಲ್ಲದ ಕಷಾಯ ಖಾಡ ಅಥವಾ ಈ ಹರ್ಬಲ್ ಮೆಡಿಸಿನ್ಸ್ ಮತ್ತು ಗತದಲ್ಲಿ ಕೆಲವು ಪ್ರಾದೇಶಿಕ ಸಮಿತಿಯ ವೈದ್ಯಕೀಯ ವಿಭಾಗದ ಕಾರ್ಯಾಧ್ಯಕ್ಷ ಮೀರಾ ರೋಡ್ನ ದೀಪಕ್ ಆಸ್ಪತ್ರೆಯ ಸಿಎಂಡಿ ಡಾ ಭಾಸ್ಕರ್ ಶೆಟ್ಟಿಯವರು ಮಾತನಾಡಿ, ಕೋವಿಡ್ ರೋಗದ ಬಗ್ಗೆ ಜಾಗೃತಿಯ ಮಾತುಗಳನ್ನಾಡಿದ್ರು. ಇನ್ನು 3-4 ವರ್ಷ ಇದೇ ರೀತಿಯ ಜೀವನ ನಡೆಸುವ ಸಾಧ್ಯತೆ ಇದೆ. ಮಾಸ್ಕ್ ಧರಿಸಿದಲ್ಲಿ ವೈರಸ್ ಒಳ ಪ್ರವೇಶಿಸುವ ಸಂಭವ ಕಡಿಮೆಯಾಗುತ್ತದೆ. ಆದ್ದರಿಂದ ಮಾಸ್ಕ್ ಅನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಬೇಕು. ಒಬ್ಬರಿಂದ ಇನ್ನೊಬ್ಬರಿಗೆ ಹೇಗೆ ಹರಡುತ್ತದೆ ಎನ್ನುವುದು ಸಾಧ್ಯತೆ ಇದೆ. ಶರೀರದಲ್ಲಿ ರೋಗ ನಿರೋಧಕ ಇಮ್ಯುನಿಟಿಯ ಹೆಚ್ಚಳವಾಗಬೇಕು. ಆದಷ್ಟು ಅಂತರವನ್ನು ಕಾಪಾಡುವುದರಿಂದ ಒಬ್ಬರಿಂದೊಬ್ಬರಿಗೆ ವೈರಾಣು ಹರಡುವ ಸಾಧ್ಯತೆ ಕಡಿಮೆ ಎಂದು ಹೇಳಿದರು. ಉಪಾಯ ಒಂದು ನಮ್ಮದು ಮಾಸ್ಕ್ ಕಂಪಲ್ಸರಿ ಒಂದು ಎನ್ನದ ಪೋಲೆ ನನ್ನ 3-4 ವರ್ಷ ನಮ್ಮ ಮುಂಚೆನೆ ಜೀವನ ನಡಪನ ಅಗತ್ಯ. ಮಾಸ್ಕ್ ಏನ ಮಾಡ್ಕೊಂಡು ರೆಡ್ ಒಂಜಿ ಬೇತನೆಕ್ಕಿನ ವೈರಸ್ ಇತ್ತಲ್ಲ ಇದನ್ನು ನಿಂತದ್ದು ಪೂರ್ಣ ಈ ವೈರಸ್ ಉಲೈಗೆ ತಮ್ಮನ ಕಮ್ಮಿ ಹಾಕೊಂಡು ಇದಕ್ಕೆ ವೈರಸ್ ಎಂಟ್ರಿ ಚಾನ್ಸಸ್ ಕಮ್ಮಿ ಹಾಕೊಂಡು ಬಕ್ಕ ಮಾಸ್ಕ್ ಪಾಡ್ದಿನಾಗೆಲ್ಲ ವೈರಸ್ ಇತ್ತಲ್ಲ ಆಯರಪ್ಪಿದೆ ವೈರಸ್ ಅನ್ನ ಕೊಡ್ಕೊಳೋ ಚಾನ್ಸಸ್ ಕಮ್ಮಿ ಹಾಕೊಂಡು ಒಂದು ರೆಡ್ ಸೆಟ್ ಹಿಡ್ದಲ್ಲ ಜನಕ್ಕೆ ಹೆಲ್ಪ್ ಹಾಕೊಂಡು ಐಕಾದ ಪ್ರತಿಯೊರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಬಕ್ಕ ನಿಕ್ಲಾರ ಜನಕ್ಕೆ ಒಂದು ಮೊಬಿಲೈಸ್ ಮಾಡ್ಕೊಡು ಮಾಸ್ಕ್ ಇದ್ದಂತೆ ಓಡಿಸಿ ಮಾಸ್ಕ್ ಇತ್ತೆ ನಮ್ಮ ಪಾಡೋನಾಗೆಲ್ಲ ಒಂದು ಸಿಸ್ಟಮ್ ಉಂಟು ಫೇಸ್ ಕಂಪ್ಲೀಟ್ ಕವರ್ ಆದ ನಮ್ಮ ಮೊಣೆ ಕವರ್ ಆದ ಚಿನ್ನ ಮುಟ್ಟ ನಮ್ಮ ಮಾಸ್ಕ್ ಕವರ್ ಬೋದು. ಈ ಸಂದರ್ಭದಲ್ಲಿ ಪ್ರಾದೇಶಿಕ ಸಮಿತಿಯ ಕಾರ್ಯಾಧ್ಯಕ್ಷ ಶಿವಪ್ರಸಾದ್ ಶೆಟ್ಟಿ ಮತ್ತು ಪ್ರಾದೇಶಿಕ ಸಮಿತಿಯ ಸಂಚಾಲಕ ಗಿರೀಶ್ ಶೆಟ್ಟಿಯವರು ಮಾತನಾಡಿ, ಕೋವಿಡ್ ಪ್ರಕರಣ ಹೆಚ್ಚುತ್ತಿರುವ ಈ ಸಂದರ್ಭದಲ್ಲಿ ಲಸಿಕೆ ಅಭಿಯಾನ ನಡೆಸುವ ಅಗತ್ಯವಿದೆ ಎಂದು ಹೇಳಿದರು. ಫುಲ್ ಸಪೋರ್ಟ್ 300 ಜನಕ್ಕೆ ಹೆಚ್ಚಿನ 300 ಜನಕ್ಕೆ ಬಂಟೇರಿಗೆ ಒಂಜಿ ವ್ಯಾಕ್ಸಿನೇಷನ್ ಒಂಜಿ ಲಸಿಕೆ ಕೊರ್ಪುನ ಕೆಲಸ ಮಲ್ದ ನನ್ನೆಲ್ಲ ಎಂಕಲ್ಲ ಒಂಜಿ ಹೆಚ್ಚು ಕಮ್ಮಿ ಆಲಜಿ ಪಂಡಲ ಒಂಜಿ 500 ಜನ ನನ್ನ ಬಾಕಿ ಅಕಲ್ಲ ಪೂರ ಎಂಕಲೆಗೆ ಆಲ್ರೆಡಿ
ಆಧಾರ್ ಕಾರ್ಡ್ ದೊಡ್ಡ ಅಕ್ಲೆಂಕ್ಲೇನು ರಿಜಿಸ್ಟ್ರೇಷನ್ ಮಲ್ದ ಎಂಕುಲು ಅಕ್ಲೆಂಕ್ ನೆಕ್ಸ್ಟ್ ನನ್ನ 2 ದಿನ ಬಿಟ್ಟು ಕೂಡ ಎಂಕುಲು ಒಂದು ಕ್ಯಾಂಪನ್ನು ಕಂಟಿನ್ಯೂ ಮಾಡ್ತದೆ ಕೂಡ ಮಾತಾಡಿಲ್ಲ ಹೆಚ್ಚಿನ ಅಕ್ಲೆಗೆ ಒಂದು ಈ ಕೋವಿಡ್ ಲಸಿಕೆ ಕೊರಪುನಂಚಿನ ಕೆಲಸ ಎಂಕುಲು ಬಣ್ಸಂಗ ಮೀರಾಬಾಯಿದಾರ ಕೊಟ್ಟಿದ್ದು ಮಲ್ಪುವ ಬಣ್ಸಂಗ ಪ್ರೆಸಿಡೆಂಟ್ ನಮ್ಮ ಚಂದ್ರಸನ್ನ ಹತ್ರ ಆರು ಆರ್ಡರ್ ಇತ್ತು ನನಗೆ ನಮ್ಮ ಪ್ರತಿ ಜನಕ್ಕೆ ನಾವು ವ್ಯಾಕ್ಸಿನೇಷನ್ ಮನ್ಕೊಡು ಬಂದು ಈಗ ಹತ್ರ ನಮ್ಮ ಒಂದು ಎಲ್ಲಿಯ ಇನಿಷಿಯಲ್ ಜೊತೆ ಅಂಜನೆ ಡಾಕ್ಟರ್ ಸತ್ಯಪ್ರಕಾಶ್ ಸರ್ ಆರ್ನಲ್ಲಿ ಆರ್ಡರ್ ಇದ್ರು ಮನ್ಕೊಡು ಬಂದು ಅಂಜನ ಮೀರಾಬಾಯಿಂದ ನಮ್ಮ ಭಾಸ್ಕರನ್ನೇ ನಮ್ಮ ಮೆಡಿಕಲ್ ಟೀಮ್ ಚೇರ್ಮನ್ ಆದದ್ದು ಆರ್ಲ ನಂಗೆ ಒಂದು ಸಪೋರ್ಟ್ ಬಂದದ್ದು ನಾವು ತುಂಬ ಹಾಸ್ಪಿಟಲ್ ಇದೀನಿ ನಮ್ಮ ಮೆಡಿಕಲ್ ಎಲ್ಲ ಚೇರ್ಮನ್ ಭಾಸ್ಕರ್ ನಾವು ಆರ್ನೊಟ್ಟಿಗೆ ನಾವು ತುಂಬ ಹಾಸ್ಪಿಟಲ್ ನಮ್ಮ ಸತೀಶ್ ಅನ್ನೆ ಡಾಕ್ಟರ್ ಸತೀಶ್ ಶೆಟ್ಟಿ ಪ್ಲಸ್ ಉಮೇಶ್ ಅನ್ನೆ ಪ್ಲಸ್ ರಾಜೇಶ್ ಅನ್ನೆ ಅದು ನಮಗೆ ಹೆಲ್ಪ್ ಮಾಡ್ತೇವೆ ಆವಂದಿನ ಕೆಲಸ ಬಂದ ಇನ್ನು ಒಂದೇ ದಿನ ನಮ್ಮ ಮೀರಾಬಾಯಿಂದ ರೀಜನಲ್ಲಿ 300 ಜನ ಪ್ಲಸ್ ಆರ್ನ ಆನ್ಲೈನ್ ಇತ್ತೆ ನಾಗೊಂದು 200 ಜನ 500 ಜನಕ್ಕೆ ನೀವು ಹಾಸ್ಪಿಟಲ್ ಫಸ್ಟ್ ಟೈಮ್ ನಂಗೆ ಈ ಸಂದರ್ಭ ಲಸಿಕೆ ನೀಡುವ ಕಾರ್ಯಕ್ರಮದಲ್ಲಿ ತುಂಗಾ ಆಸ್ಪತ್ರೆಯ ಡಾಕ್ಟರ್ ಸತೀಶ್ ಶೆಟ್ಟಿ ಮತ್ತು ಅವರ ಸಿಬ್ಬಂದಿ ವರ್ಗ, ಡಾಕ್ಟರ್ ಭಾಸ್ಕರ್ ಶೆಟ್ಟಿ, ಪ್ರಾದೇಶಿಕ ಸಮಿತಿಯ ವತಿಯಿಂದ ಸಂಘದ ಪ್ರಾದೇಶಿಕ ಸಮಿತಿಯ ಪಶ್ಚಿಮ ವಲಯದ ಸಮನ್ವಯಕರಾದ ಶಶಿಧರ್ ಕೆ ಶೆಟ್ಟಿ ಇನ್ನಂಚೆ, ಪ್ರಾದೇಶಿಕ ಸಮಿತಿಯ ಕಾರ್ಯಾಧ್ಯಕ್ಷ ಶಿವಪ್ರಸಾದ್ ಶೆಟ್ಟಿ, ಸಂಚಾಲಕರಾದ ಗಿರೀಶ್ ಶೆಟ್ಟಿ ತೆಲ್ಲಾರ್, ಉಪ ಕಾರ್ಯಾಧ್ಯಕ್ಷ ಉದಯ್ ಶೆಟ್ಟಿ ಪೆಲತ್ತೂರು, ಕೋಶಾಧಿಕಾರಿ ದಾಮೋದರ್ ಶೆಟ್ಟಿ, ಜೊತೆ ಕೋಶಾಧಿಕಾರಿ ರಮೇಶ್ ಶೆಟ್ಟಿ ಸಿದ್ದಕಟ್ಟೆ, ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಸಚ್ಚರಿಗುತ್ತು ಶಾಲಿನಿ ಸತೀಶ್ ಶೆಟ್ಟಿ, ಮಹಿಳಾ ವಿಭಾಗದ ವಲಯ ಸಮಿತಿಯ ಕಾರ್ಯಾಧ್ಯಕ್ಷೆ ಅಮಿತಾ ಕೆ ಶೆಟ್ಟಿ, ಯುವ ವಿಭಾಗದ ಕಾರ್ಯಾಧ್ಯಕ್ಷ ಸಂದರ್ಶ ಶೆಟ್ಟಿ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಬಂಟರ ಸಂಘದ ಉನ್ನತ ಶಿಕ್ಷಣ ಸಮಿತಿಯ ಉಪ ಕಾರ್ಯಾಧ್ಯಕ್ಷ ಕುತ್ಯಾರು ಕಿಶೋರ್ ಶೆಟ್ಟಿ ನಿರೂಪಿಸಿದ್ರು. ಇನ್ನು ಸಲಹಾ ಸಮಿತಿಯ ಕಾರ್ಯಾಧ್ಯಕ್ಷ ಭಾಸ್ಕರ್ ಶೆಟ್ಟಿ ಕಾಶಿಮೀರಾಪುರ ಕಾರ್ಯಕ್ರಮ ಯಶಸ್ವಿಯಾಗುವಲ್ಲಿ ಸಹಕರಿಸಿದ್ರು. ದಿನೇಶ್ ಕುಲಾಲ್ ಬೊಕ್ಕಪಟ್ನ ವಿ4 ನ್ಯೂಸ್ ಮುಂಬೈ.